ಧರ್ಮದ ನಿಜವಾಯಿನ ಸತ್ವನು ಸಮಾಜಗೂ ತಿರುಪವನ ಕೆಲಸವುಡು. ಆ ಕೆಲಸ ಶ್ರೀ ಕ್ಷೇತ್ರ ಧರ್ಮಸ್ಥಳೊಡ್ದು ನಡೆತೊಂದುಂಡು. ಡಾಕ್ಟರ್ ಹೆಗ್ಗಡೆರಿಗೆ ಭಾರತ ರತ್ನ ಪ್ರಶಸ್ತಿ ಕೊರಡೊಂದು ರಾಜ್ಯದ ವಸತಿ ಮಂತ್ರಿ ವಿ ಸೋಮಣ್ಣ ಪಂತೆರ್ ಐತರ ಶ್ರೀ ಕ್ಷೇತ್ರ ಧರ್ಮಸ್ಥಳೊಟ್ಟು ಸರ್ವಧರ್ಮ ಸಮ್ಮೇಳನ ಉದಿಪನ ಮಲ್ತದ ಆರು ಪಾತಿರಿಯರು. ಶ್ರೀ ಕ್ಷೇತ್ರ ಧರ್ಮಸ್ಥಳಟ್ಟು ಲಕ್ಷ ದೀಪೋತ್ಸವ ನಡೆತೊಂದಿತ್ತು. ಐತಾರ 88ನೇ ವರ್ಷದ ಸರ್ವಧರ್ಮ ಸಮ್ಮೇಳನ ಅಮೃತ ವರ್ಷಿಣಿ ಸಭಾಭವನಡು ಅಟ್ಟಣೆಯಾದಿತ್ತು. ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಎತ್ಕೊಂದು ಸುರುತ್ತ ಪಾತೆರ ಪಂಡದು ನರಮಾಣ್ಯ ಎಡ್ಡೇಪು ಕಾತುನ್ನ ಬುಕ ಲೋಕ ಕಲ್ಯಾಣ ಮಾತಾ ಧರ್ಮದ ಉದ್ದೇಶ ಆದುಂಡು. ಆಚರಣೆಡು ಧರ್ಮದ ಮರ್ಮ ಉಂಡು, ಧರ್ಮಡು ಸತ್ವ ಉಂಡು, ಧರ್ಮ ಸರ್ವರೆಲ್ಲ ಒಟ್ಟು ಸೇರಾವುಂಡು, ನರಮಾಣ್ಯ ಧರ್ಮ ಶ್ರೇಷ್ಠ ಅಂದು ಪಂಡೆರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ನಿಲೆಟ್ಟು 5 ಲಕ್ಷ ಸ್ವಸಹಾಯ ಸಂಘಗಳನ್ನು ಕಟ್ಟಾದುಂಡು. 43 ಲಕ್ಷ ಸದಸ್ಯರು ಉಳ್ಳೆರು. ಮೊಕ್ಳಿಗೆ ಬ್ಯಾಂಕ್ಲಿಡ್ದು 13,000 ಕೋಟಿ ರೂಪಾಯಿ ವ್ಯವಹಾರಗಾದು ಒದಗಾದುಂಡು. 20 ಲಕ್ಷ ಜೀವನ ಮಧುರ ಪಾಲಿಸಿಡು ರಕ್ಷಣೆ ಮಲ್ತೊಂದುಳ್ಳೆರೆಂದು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಪಂಡೆರು. ವಾಸ್ತವಿಕವಾಗಿ ಎಲ್ಲ ಧರ್ಮ ಪಂಥಗಳ ಮೂಲ ಉದ್ದೇಶ ಒಂದೇ ಆಗಿರುತ್ತದೆ, ಅದೇ ಲೋಕ ಕಲ್ಯಾಣ. ಆತ್ಮನೋ ಮೋಕ್ಷಾಯ ಜಗದಿತ್ತಾಯ ಚ ಅಂತ ಒಂದು ಮಾತಿದೆ. ಈ ಮಾತಿನಂತೆ ಒಂದೊಂದು ಧರ್ಮಗಳು ಒಂದೊಂದು ರೀತಿಯಲ್ಲಿ ತಮ್ಮದೇ ಆದ ಭಾಷೆಯಲ್ಲಿ ನೀತಿ ಸೂತ್ರಗಳಲ್ಲಿ ಪ್ರತಿಪಾದಿಸಿರುವುದು ಇದೇ ಮಾನವ ಹಿತ ಧರ್ಮವನ್ನು. ಶ್ರೀ ಕ್ಷೇತ್ರದಲ್ಲಿ ಶ್ರೀ ಸ್ವಾಮಿಯ ಸನ್ನಿಧಿಗೆ ಬರುವಂಥ ಭಕ್ತಾದಿಗಳು ದೇವಸ್ಥಾನದ ದರ್ಶನ, ಮನೋರಂಜನೆ ಮತ್ತು ಅನೇಕ ಸಂತೆಗಳು, ಈ ವರ್ಷ ಸಂತೆಯನ್ನು ಕೂಡ ಬಂದು ರದ್ದು ಮಾಡಲಾಗಿದೆ. ಅಲ್ಲಿ ಬಂದು ಅವರು ಮನೋರಂಜನೆಯನ್ನು ಮಾಡಿಕೊಳ್ತಾರೆ, ಲೌಕಿಕ ವಿಚಾರಗಳನ್ನು ಕೂಡ ಸಂಗ್ರಹಿಸಿಕೊಳ್ತಾರೆ ಅನ್ನುವಂಥ ಸಂದರ್ಭ ಇದ್ದಾಗ ಇಲ್ಲಿ ನಾವು ಇವತ್ತು 87 ವರ್ಷಗಳಲ್ಲಿ ಸರ್ವಧರ್ಮ ಸಮನ್ವಯನ ಮಾಡಿ ಇವತ್ತು ಈ ಸಮ್ಮೇಳನದಲ್ಲಿ ನಾವು ಎಲ್ಲರೂ ಸೇರಿದ್ದೇವೆ. ಡಾಕ್ಟರ್ ವೀರೇಂದ್ರ ಹೆಗ್ಗಡೆರು ಸರ್ವಧರ್ಮ ಸಮ್ಮೇಳನಡು ಪಾಲ್ದತ್ತುನ್ನ ಭಿನ್ನರಿಗೆ ಮಾತ ತಮ್ಮನದ ಮರ್ಯಾದೆ ಮಲ್ತೆರು. ರಾಜ್ಯದ ವಸತಿ ಮಂತ್ರಿ ವಿ ಸೋಮಣ್ಣ ಸರ್ವಧರ್ಮ ಸಮ್ಮೇಳನ ಉದಿಪನ ಮಲ್ತೆರು. ಸಮಾಜಡು ಧರ್ಮದ ಉಲಾಯಿ ಬೊಡ್ಚಾಂತಿ ಸಂಗತಿಲು ನಡಪರೆ ಧರ್ಮ ಕಾರಣ ಅತ್ತು. ಧರ್ಮದ ನಿಜವಾದ ತತ್ವನು ತೆರಿಯೆಂದಿನವು ಕಾರಣ. ಧರ್ಮದ ನಿಜವಾಯಿನ ತತ್ವನು ಸಮಾಜಗೂ ತೆರಿಪಾವನ ಕೆಲಸನು ಡಾಕ್ಟರ್ ವೀರೇಂದ್ರ ಹೆಗಡೆ ಮಲ್ತೊಂದುಲ್ಲೆರು. ಅರೆಗೂ ಭಾರತ ರತ್ನ ಬಿಡ್ದು ಕೊರಡು ಅವಿಕಾದ ಕೇಂದ್ರಗೂ ಭಿನ್ನಾಯ್ತನುವೆಂದು ಪಂಡೆರು. ಆ ದೇವರನ್ನೇ ಎಲ್ಲ ಒಂದು ಕಡೆ ಮತ್ತೊಂದು ರೂಪದಲ್ಲಿ ನಾವು ಕಾಣ್ತಾ ಇರ್ತಕ್ಕಂಥವ್ರು ಒಬ್ಬರೇ ಒಬ್ಬರು ಅವರು ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆ ಅವರು ಇನ್ನೂ 100 ಕಾಲ ಆ ಭಗವಂತ ಅವ್ರನ್ನ ಆರೋಗ್ಯ ಕೊಡಲಿ. ನನ್ನಂಥ ಕೋಟ್ಯಾಂತರ ಜನರಿಗೆ, ವಿಶೇಷವಾಗಿ ಬಡವರಿಗೆ, ಅಂಧರಿಗೆ, ಅಬಲೆಯರಿಗೆ, ಅನಾಥರಿಗೆ, ಧ್ವನಿ ಇಲ್ಲದ, ಆಸರೆ ಇಲ್ಲದ ಎಲ್ಲ ವರ್ಗದವರಿಗೂ ಕೂಡ ನಾವು ಕೂಡ ಅವರು ಮನುಷ್ಯರು ಅನ್ನೋದನ್ನು ಹೇಳಿಕೊಟ್ಟಂಥ ಈ ಪುಣ್ಯಾತ್ಮರಿಗೆ ಭಗವಂತನ ಆಶೀರ್ವಾದ. ಅವರು ಇನ್ನೂ ಕೂಡ 16 ವರ್ಷಗಳ ಜೊತೆಯಲ್ಲಿ ಇಂಥವ್ರು ಇದ್ದಾಗ, ಲವಲವಿಕೆಯಿಂದ ಓಡಾಡ್ತಾ ಇದ್ದಾಗ ಭಾರತ ರತ್ನ ಕೊಟ್ಟಿದ್ದೆ ಆದಂಥ ಸಂದರ್ಭ ಬಂದರೆ ಪ್ರಾಯಶಃ ನಮಗಿನ್ನ ಪುಣ್ಯವಂತರು, ಕರ್ನಾಟಕಕ್ಕಿಂತ ಪುಣ್ಯವಂತರು ಬೇರೊಬ್ಬರಿಲ್ಲ ಅನ್ನೋ ಮಾತನ್ನು ಹೇಳಿ ಕನಕಗಿರಿ ಜೈನ ಮಠದ ಭುವನಕೀರ್ತಿ ಭಟ್ಟಾರಕ ಸ್ವಾಮೀಜಿ ಗುರ್ಕಾರ್ಮೆ ವಹಿಸಿದ್ದು ಪಾತೆರ್ದು ಮುರ್ಗ ಪಕ್ಕಿಲು ಬೊಕ್ಕ ಪ್ರಕೃತಿ ಪರಿಸರ ತನ್ಕುಲಿನ ನಿಜವಾಯಿನ ಸ್ವಭಾವನು ಕಾತೊಂದು ಬೈದ ಆಂಡ ನರಮಾನ್ಯನ ಆಸೆ ಹೆಚ್ಚಾದ ಮಾತಾ ಹಾಳು ಮಲ್ದದೆಂದು ಪಂಡೆರು. ಧರ್ಮದ ಅರ್ಥವನ್ನ ಅದು ಅರ್ಥಪೂರ್ಣವಾಗಿ ಆಚರಿಸಿ ಪ್ರಪಂಚಕ್ಕೆ ಪರಿಚಯವನ್ನು, ಧರ್ಮದ ಪರಿಚಯವನ್ನು ತನ್ನ ಆಚರಣೆಯ ಮೂಲಕ, ಪ್ರಯೋಗದ ಮೂಲಕವಾಗಿ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ವಿಶ್ವದ ಏಕೈಕ ಕ್ಷೇತ್ರ ಅಂದರೆ ಅದು ಧರ್ಮಸ್ಥಳ ಕ್ಷೇತ್ರ ಅಂತ ಹೇಳೋದಕ್ಕೆ ನಮಗೆ ಸಂತೋಷವಾಗ್ತಾ ಇದೆ. ಬಹುಶಃ ಧರ್ಮಸ್ಥಳ ಕ್ಷೇತ್ರ ಯಾವ ರೀತಿಯಲ್ಲಿ ಧರ್ಮದ ಪರಿಚಯವನ್ನು ಆಚರಣೆ ಮೂಲಕವಾಗಿ, ಸಮಾಜದ ಕಲ್ಯಾಣ ಮೂಲಕವಾಗಿ, ಪ್ರಾಯೋಗಿಕವಾಗಿ ನಮ್ಮ ಸಮಾಜಕ್ಕೆ ಕೊಡುವುದರ ನಂತರವೇ ನಮ್ಮ ರಾಷ್ಟ್ರದಲ್ಲಿ ಅನೇಕ ಕೇಂದ್ರಗಳು, ಸಂಸ್ಥೆಗಳು ಮತ್ತು ಕಾರ್ಯಕ್ರಮವನ್ನು ಮಾಡತಕ್ಕಂಥವರು ಮುಂದೆ ಬಂದಿರತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಒಡಿಪು ಬಿಷಪ್ ಹೌಸ್ದ ಸಾರ್ವಜನಿಕ ಸಂಪರ್ಕಾಧಿಕಾರಿ ಧರ್ಮಗುರು ಚೇತನ್ ಲೋಬೋ, ಹೇಮಾವತಿ ವಿ ಹೆಗಡೆ, ಡಿ ಸುರೇಂದ್ರ ಕುಮಾರ್, ಡಾಕ್ಟರ್ ಬಿ ಯಶೋವರ್ಮ, ಸುನಿಲ್ ಪಂಡಿತ್, ಡಾಕ್ಟರ್ ಸುಧೀರ್ ಪ್ರಭು ಪಾಲ್ದೊಂಡರು. ಡಾಕ್ಟರ್ ಶ್ರೀಧರ್ ಭಟ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು.
ಮಧ್ವ ಸಿದ್ಧಾಂತದ ಮಾಮಲ್ಲ ವಿದ್ವಾಂಸರು ಸಂಸ್ಕೃತ ಪಂಡಿತರು ಬಣ್ಣಂಜೆ ಗೋವಿಂದಾಚಾರ್ಯರು ಐತಾರ ತೀರ್ದರು ಅರಿನ ಮರಣದ ಅಕೇರಿದ ಕಿರಿಯಲು ಒಡಿಪುಡು ಸರಕಾರಿ ಮರ್ಯಾದೆಡು ನಡೆತಂಡು ಜಿಲ್ಲಾಧಿಕಾರಿ ಜಿ ಜಗದೀಶ್ ರಾಜ್ಯ ಬಿಜೆಪಿ ಗುರ್ಕಾರ್ಯರು ನಳಿನ್ ಕುಮಾರ್ ಕಟೀಲ್ ಪಾಲ್ಗೊಂಡಿರು. ಪದ್ಮಶ್ರೀ ಬಿರುದು ಪಡೆದಿತ್ತಿನ ಸಂಸ್ಕೃತ ಬೊಕ್ಕ ಮಧ್ವ ಸಿದ್ಧಾಂತದ ಮಾಮಲ್ಲ ವಿದ್ವಾಂಸರು ಐತಾರ ಕರೆದುಪೋಯಿನ ಬನ್ನಂಜೆ ಗೋವಿಂದಾಚಾರ್ಯರನ ಮರಣದ ಅಕೇರಿದ ಕಿರಿಯಲು ಒಡಿಪುಡು ಸರ್ಕಾರಿ ಮರ್ಯಾದಿದ ಒಟ್ಟುಗೂ ನಡೆತಂಡ ಒಡಿಪು ಜಿಲ್ಲಾಧಿಕಾರಿ ಜಿ ಜಗದೀಶ್ ಮರಣಗೂ ರಾಷ್ಟ್ರ ಬಾವುಟದ ಮರ್ಯಾದೆ ಸಮರ್ಪಣೆ ಮಲ್ತೆರು. ಜಿಲ್ಲಾಡಳಿತದ ಲೆಕ್ಕಡು ಪೊಲೀಸ್ ಪಟ್ಲಾಮು ಗಾಲಿಡು ಮೋಜಿಸುತ್ತು ಬೆಡಿಬುಡ್ತು ಮರ್ಯಾದೆ ಸಂದಾಂಡ್. ಬಿಜೆಪಿ ರಾಜ್ಯ ಕುರ್ಕಾರ್ಯರು ಲೋಕಸಭಾ ಸದಸ್ಯರಾದುಪನ ನಳಿನ್ ಕುಮಾರ್ ಕಟೀಲ್, ಶಾಸಕರು ರಘುಪತಿ ಭಟ್, ಎಸ್ಪಿ ವಿಷ್ಣುವರ್ಧನ್, ತಹಶೀಲ್ದಾರ್ ಕುರುಡೇಕರ್, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ಮಟ್ಟಾರು ರತ್ನಾಕರ್ ಹೆಗ್ಡೆ, ನಗರಾಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ರಾಘವೇಂದ್ರ ಕಿಣಿ, ಬಿಜೆಪಿ ಜಿಲ್ಲಾ ಗುರ್ಕಾರ್ಯರು ಕೊಯ್ಲಾಡಿ ಸುರೇಶ್ ನಾಯ್ಕ್, ಡಾ ಜಿ ಶಂಕರ್, ಎಂಎಲ್ ಸಾಮುಕ, ಪ್ರದೀಪ್ ಕುಮಾರ್ ಕಲ್ಕುರ, ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರಿಗೆ ಶ್ರದ್ಧಾಂಜಲಿದ ಒಟ್ಟಿಗೂ ಅಕೇರಿದ ನಮಸ್ಕಾರ ಸಂದಾಯರು. अचरं चरं देवतां अविभक्तं च सर्वस्य विष्टितं विकारांश्च गुणाः information to commence the exercise. ಕಟೀಲ್ ಗೋಪಾಲಕೃಷ್ಣ ಅಸ್ರಣ್ಯರ್ನ ನೆಂಪುದ ಕಾರ್ಯಕ್ರಮ ಶನಿವಾರ ಕಟೀಲ್ದ ಗೋಪಾಲಕೃಷ್ಣ ಅಸ್ರಣ್ಣ ಸಭಾಭವನ ನಡೆತಂಡು. ಲೋಟಸ್ ಪ್ರಾಪರ್ಟೀಸ್ ಪಾಲ್ದಾರರು ಜಿತೇಂದ್ರ ಕೊಟ್ಟಾರಿ ಕಾರ್ಯಕ್ರಮನು ಉದಿಪನ ಮಲ್ತಿರು. ಕಟೀಲ್ ಗೋಪಾಲಕೃಷ್ಣ ಅಷ್ಟಣ್ಣರಿನ ನೆಂಪು ಮಲ್ತೊನ್ನ ಬಕ ಸಾಂಸ್ಕೃತಿಕ ಕಾರ್ಯಕ್ರಮನು ಶನಿವಾರ ಕಟೀಲ್ದ ಗೋಪಾಲಕೃಷ್ಣ ಅಷ್ಟಣ್ಣ ಸಭಾಭವನಡು ಅಟಣೆ ಮಲ್ತಿದ್ದರು. ಲೋಟಸ್ ಪ್ರಾಪರ್ಟೀಸ್ ಕುಡ್ಲದ ಪಾಲ್ದಾರರು ಜಿತೇಂದ್ರ ಕೊಟ್ಟಾರಿ ಕಾರ್ಯಕ್ರಮನು ಉದಿಪನ ಮಲ್ತಿರು. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತದ ಗುರ್ಕಾರ್ಯರು ಪ್ರದೀಪ ಕುಮಾರ ಕಲ್ಕುರೇರ್ ಪಾತಿರ್ದು ನಾಡದ ಹಿರಿಯರೇನು ಸಾಧಕರೇನ ನೆಂಪು ಮಲ್ತೊಂಡ ನಮ್ಮ ನನದ ಅಲ್ಮಗು ಅಕ್ಲಿನ ಪೊಲಬ್ ಮಲ್ತು ಕೊರನ ಚಾಪಣಂದು ಪಂಡೆರು. ಬಂಧುಗಳೇ, ಇಂತಹ ರೀತಿಯ ಒಂದು ಸಂಭ್ರಮಾಚರಣೆಗಳು ಎಲ್ಲ ಕಡೆಗಳಲ್ಲಿ ಆಗಬೇಕು. ನಾಡಿನ ಹಿರಿಯರುಗಳನ್ನು, ಸಾಧಕ ಶ್ರೇಷ್ಠರುಗಳನ್ನು ನಾವು ಇಂಥರ ಸಂಸ್ಮರಿಸಿದಾಗ ನಮ್ಮ ಮುಂದಿನ ಜನಾಂಗ, ಇವತ್ತು ಆಸರಣರ ಅವರು 6 ಜನ ಹೆಣ್ಣು ಮಕ್ಕಳಂತೆ, 6 ಜನ ಹೆಣ್ಣು ಮಕ್ಕಳಿಗೆ ಓರ್ವ ಪುತ್ರ ಲಕ್ಷ್ಮೀನಾರಾಯಣ ಅಸ್ರಣ್ಣರು. ಇವತ್ತು ಲಕ್ಷ್ಮೀನಾರಾಯಣ ಅಸ್ರಣ್ಣರ ಮಗ ಗೋಪಾಲಕೃಷ್ಣ ಅಸ್ರಣ್ಣರು, ನಾನು ಹೇಳಿದೆ ಅವರನ್ನೇ ನೆನಪಿಸ್ಕೊಂಡು ನಿಮ್ಮ ಮಗನನ್ನು ನಾನು ನೋಡ್ತೇನಂತ. ಅವರ ಮಗನ ಮದುವೆಯ ಸಂದರ್ಭದಲ್ಲಿ ಈ ಸಂಸ್ಮರಣಾ ಕಾರ್ಯಕ್ರಮ. ಇವತ್ತು ಗೋಪಾಲಕೃಷ್ಣ ಅಸ್ರಣ್ಣರ ಶ್ರೀಮತಿ ಅನಂತಪುರದ ಮೊಸಳೆ ದೇವಸ್ಥಾನ ಆದರೆ ಇದು ಜಲದುರ್ಗಿ, ಅದು ಅಲ್ಲಿಂದ ಬಂದವಳು. ಇವತ್ತು ಗಣಪತಿ ಪ್ರಾರ್ಥನೆ ಮಾಡುವಾಗ ಎಷ್ಟು ಸಂತೋಷ ಆಗ್ತದೆ ನೋಡಿ. ಈ ಪರಂಪರೆ ಮುಂದುವರಿತದಂತ, ಈ ಪರಂಪರೆ ಹೀಗೆ ಮುಂದುವರಿಬೇಕಲ್ಲ ಬಂಧುಗಳೇ. ಹೀಗೆ ಮುಂದುವರಿಯುವಲ್ಲಿ ಇಲ್ಲಿ ಎಲ್ಲ ಇದ್ದಾರೆ, ವಿನಯಾನಂದ ಸುಧಾಕರಾಯರಾಗಲಿ, ನಮ್ಮ ಮಾಸ್ಟರ್ ಆಗಲಿ ಎಲ್ಲ ಇದ್ದಾರೆ. ನಾವೆಲ್ಲ ಇಷ್ಟೇ ಹೇಳುವಂಥದ್ದು, ಜೀವನದಲ್ಲಿ ಇಂಥ ಸೌಭಾಗ್ಯ ದೊರಕಬೇಕು, ವಿಶ್ವಾಸ ಮೂಡಿಸುವಂಥ ಇಂತಹ ವಿಶೇಷ ಪ್ರತಿಭೆಗಳು. ಬಿಜೆಪಿ ಜಿಲ್ಲಾ ಗುರ್ಕಾರ್ಯರು ಸುದರ್ಶನ್ ಮೂಡಬಿದ್ರೆ ಪಾತಿರ್ದು ದೇವರಿಗೆ ಭಕ್ತರು ಉಲ್ಲೇರು ಆಂಡ ವ್ಯಕ್ತಿಲಿಗೆ ಭಕ್ತರು ಉಪ್ಪುನು ಕಮ್ಮಿ, ವ್ಯಕ್ತಿಲಿಗೆ ಭಕ್ತರು ಉಪ್ಪಡುಂದಾಂಡ ಆ ವ್ಯಕ್ತಿಲಿಗೆ ದೈವತ್ವ ಉಪ್ಪಡು ಗೋಪಾಲಕೃಷ್ಣ ಅಸ್ರಣ್ಯರು ದೇವಿನ ಒಲಿಪಾದ ಸಮಾಜಡು ಎಡ್ಡೆಟ್ಟು ಕೆಲಸ ಮಲ್ತದ ಮಾರ್ಗದರ್ಶಕರು ಆತಿರಂದು ಪಂಡ್ಯರು. ದೇವರಿಗೆ ಭಕ್ತರಿರ್ತಾರೆ,
ಆದರೆ ವ್ಯಕ್ತಿಗಳಿಗೆ ಭಕ್ತರಿರುವುದು ಬಹಳ ಕಡಿಮೆ. ವ್ಯಕ್ತಿಗಳಿಗೆ ಭಕ್ತರು ಇರಬೇಕಾದ್ರೆ ಆ ವ್ಯಕ್ತಿ ದೈವತ್ವವನ್ನು ಪ್ರಾಪ್ತಿ ಮಾಡಿಕೊಳ್ಬೇಕಾಗತ್ತೆ. ಪೂಜ್ಯ ಗೋಪಾಲಕೃಷ್ಣ ಅಸ್ರಣ್ಣರವರು ತನ್ನ ಅನುಷ್ಠಾನದ ಮುಖಾಂತರ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಒಂದು ಉನ್ನತಿಯನ್ನು ಪಡೆಯುವುದರ ಮುಖಾಂತರ ಆ ದೇವಿಯನ್ನು ಸಾಕ್ಷಾತ್ಗೊಳಿಸಿಕೊಳ್ಳುವುದರ ಮುಖಾಂತರ ಸಮಾಜಕ್ಕೆ ಮಾರ್ಗದರ್ಶಕರಾಗಿ ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಅನೇಕ ಒಳ್ಳೆಯ ಕೆಲಸಗಳ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರ ಇವತ್ತು ಬಹಳ ಆಶ್ಚರ್ಯ ಆಗ್ಬೋದು. ಕಟೀಲಿನ ಭ್ರಮರಾಂಬಿಕೆಗೆ ಎಷ್ಟು ಸಂಖ್ಯೆಯಲ್ಲಿ ಭಕ್ತರಿದ್ದಾರೋ ಅಷ್ಟೇ ಸಂಖ್ಯೆಯಲ್ಲಿ ಇವತ್ತು ಪೂಜ್ಯ ಗೋಪಾಲಕೃಷ್ಣ ಅಸ್ರಣ್ಣರವರಿಗೆ ಭಕ್ತರು ಇದ್ದಾರೆ ಅನ್ನೋ ಉಲ್ಲೇಖವನ್ನು ನಾವು ಇವತ್ತು ಮಾಡಬೇಕಾಗತ್ತೆ. ಕಷ್ಟದಿಂದ ದೇಹಿಯಿಂದ ಬಂದಂಥ ದೇಹಿ ಅಂತ ಹೇಳುವಂಥ ಅನೇಕ ಭಕ್ತರು ಅವರ ಸನ್ನಿಧಾನಕ್ಕೆ ಬಂದಾಗ ಭಕ್ತಿಯಿಂದ ಇನ್ನೊಂದು ಪೂತ ಪೂಜೆಯನ್ನು ಕಟ್ಲ ನೀಕೆ ಎಡ್ಡೆ ಹಾಕೊಂಡು ಕಟೀಲ್ ದಪ್ಪೇನ ಒಂಜಿ ಆಟನ ಗೊಬ್ಬಾಲ ನೀಕೆ ಎಡ್ಡೆ ಹಾಕೊಂಡು ಈ ರೀತಿಯ ಒಂದು ಮಾರ್ಗದರ್ಶನದ ಅನುಗ್ರಹದ ಒಂದು ಸಂದೇಶದ ಮುಖಾಂತರ ಇವತ್ತು ಅನೇಕ ಜನ ದೇವಿಯ ಅನುಗ್ರಹದಿಂದ ಇವತ್ತು ಸಮಾಜದಲ್ಲಿ ಅನೇಕ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರ ಇವತ್ತು ಸಮಾಜದಲ್ಲಿ ಗುರುತಿಸಿಕೊಳ್ಳುವ ವ್ಯಕ್ತಿಗಳನ್ನು ಇವತ್ತು ಕಾಣ್ತಾ ಇದ್ದೇವೆ. ಜಿತೇಂದ್ರ ಕೊಟ್ಟಾರಿ ಪಾತ್ರದ ಧಾರ್ಮಿಕ ಶ್ರದ್ಧಾ ಕೇಂದ್ರಲಿಡು ಮನಸ್ಸಿಗೆ ಸಂಸ್ಕಾರ ತಿಕ್ಕೊಂಡು ದೇವರಿಡ್ದು ಸಂಸ್ಕಾರನು ನಂಕು ಕೊರ್ಪಾವನಕ್ಲು ಪುರೋಹಿತರು ಅಸ್ರಣ್ಯರು ಸರ್ವಶ್ರೇಷ್ಠ ಪುರೋಹಿತರೆಂದು ಪಂಡ್ಯರು. ಮನಸ್ಸನ್ನು ಯಾವ ರೀತಿಯಾಗಿ ನಾವು ಸಂಸ್ಕಾರಗೊಳಿಸಬೇಕು ಅಂಥೇಳಿ ಪ್ರಶ್ನೆ ಬಂದಾಗ ಅದು ಎಲ್ಲಿ ಆ ಸಂಸ್ಕಾರ ಸಿಗುತ್ತೆ ಅಂತ ಹೇಳುವಂಥ ಒಂದು ವಿಚಾರ ಬಂದಾಗ ಆ ಮನಸ್ಸಿಗೆ ಸಂಸ್ಕಾರ ಸಿಗುವಂಥದ್ದು ದೇವಾಲಯಗಳಲ್ಲಿ, ಅದು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ. ಅದು ಯಾರು ಕೊಡ್ತಾರೆ ಅಂತ ಕೇಳಿದರೆ ಆ ಸಂಸ್ಕಾರವನ್ನು ಅರ್ಚಕರು ದೇವರ ಮುಖಾಂತರ ನಮಗೆ ಕೊಡ್ತಾರೆ. ಅದಕ್ಕೋಸ್ಕರ ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತಿ ಶಂಕರ ಅಂತ ಹೇಳಿದರು. ಅಂದರೆ ಅರ್ಚಕರು ಶಿಲೆಯಲ್ಲಿ ಆ ಸಂಸ್ಕಾರವನ್ನು ತುಂಬಿ ಬಂದಂತಹ ಭಕ್ತರಿಗೆ ಆ ಶಿಲೆಯ ಮುಖಾಂತರ ಆ ದೇವರ ಮುಖಾಂತರ ಭಕ್ತರ ಮನಸ್ಸಿಗೆ ಸಂಸ್ಕಾರವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಅಂತಹ ಸಂಸ್ಕಾರವನ್ನು ಭಕ್ತರಿಗೆ ಕೊಡ್ತಕ್ಕಂಥ ಒಂದು ಸರ್ವಶ್ರೇಷ್ಠ ಅರ್ಚಕರು ಯಾರು ಅಂತ ಕೇಳಿದರೆ ಅದು ನಮ್ಮ ಮುಂದಿರ್ತಕ್ಕಂಥ ದಿವಂಗತ ಗೋಪಾಲಕೃಷ್ಣ ಅಸ್ರಣ್ಣರು ಅಂತ ಹೇಳುವಂಥದ್ದು ಎಲ್ರಿಗೂ ತಿಳಿದಂತಹ ಸತ್ಯ. ಅರ್ಚಕರ್ನಲ್ಲಿ ಕೊಡು ಕೃಷ್ಣದಾಸ ಭಟ್ರಿಗೆ, ಮೊಕ್ತಸರ್ನಲ್ಲಿ ಕೊಡು ಮಧ್ವರಾಯ ಭಟ್ರಿಗೆ, ಕಲಾವಿದರ್ನಲ್ಲಿ ಕೊಡು ಸುಣ್ಣಂಬಳ ವಿಶ್ವೇಶ್ವರ ಭಟ್ರು ಬೊಕ್ಕ ಮೋಡಾವು ಕೊಳಗಪ್ಪ ರೈ ಮುಕ್ಲಿಗೆ ತಮ್ಮನದ ಮರ್ಯಾದೆ ಮಲ್ತೆರು. ವಾದ್ಯ ಕಲಾವಿದರು ಲಿಂಗಪ್ಪ ಶಿರಿಕಾರ್, ಕಲಾವಿದರು MK ರಮೇಶ್ ಆಚಾರ್ಯ ಬೊಕ್ಕ ಅಡಿಗೆದ ಭಟ್ರು ಪಾವಂಜದ ವೆಂಕಟೇಶ ಭಟ್ರಿಗೆ ತಮ್ಮನದ ಮರ್ಯಾದೆ ಮಲ್ತೆರು. ಕಟೀಲು ಲಕ್ಷ್ಮೀನಾರಾಯಣ ಅಷ್ಟಣ್ಣರು, ಕದ್ರ ನವನೀತ ಶೆಟ್ರು, ಧರ್ಮದರ್ಶಿ ಹರಿಕೃಷ್ಣ ಪುನರೂರು, ಸರ್ವೋತ್ತಮ ಅಂಚನ್, ಬೊಂಬಾಯಿದ ಉದ್ಯಮಿ ಶಂಕರ ಶೆಟ್ಟಿ ಪಾಲ್ಪಡೆದಿದ್ದರು. ಉಲಚರಂಡಿ ವಿಭಾಗಡು ಪಿದಾಯದ ಗುತ್ತಿಗೆನ ದಿತ್ತುಪಾಡೊಂದು ಒತ್ತಾಯ ಮಲ್ತದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿದಕ್ಲು ಸೋಮವಾರ ಕುಡ್ಲ ಮಹಾನಗರ ಪಾಲಿಕೆದ ಎದುರು ಪ್ರತಿಭಟನೆ ನಡಪಾಯಿರು. ಉಳಚರಂಡಿ ವಿಭಾಗದ ಪಿದೈ ಗುತ್ತಿಗೆನ ದೆತ್ತುಪಾಡಿಯರೆ ಒತ್ತಾಯ ಮಲ್ತದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸೋಮವಾರ ಕುಡ್ಲ ಮಹಾನಗರ ಪಾಲಿಕೆದ ಎದುರು ಪ್ರತಿಭಟನೆ ನಡಪಾಂಡು. ದಲಿತ ಸಂಘರ್ಷ ಸಮಿತಿದ ನಾಯಕರ ಜಗದೀಶ್ ಪಾತಿರ್ದ ಪಾಲಿಕೆಡುಪ್ಪನ ಉಳಚರಂಡಿ ವಿಭಾಗದ ಕಾರ್ಮಿಕರನ ಕಷ್ಟನು ಕೇನ್ನಕ್ಲೆ ಇಜ್ಜರು ಕರಿನ ಪಾಕ ವರ್ಷಿಲೆಡ್ದು ಸಮಿತಿ ಹೋರಾಟ ಮಲ್ತೊಂದು ಬೈದಂಡ ಆಂಡ ಅಧಿಕಾರ ವರ್ಗ ಮನಿಪಂದೆ ಕುಲ್ದುಂಡು ಈ ಸಮಸ್ಯೆಗೆ ರಾಜ್ಯದ ನಗರಾಭಿವೃದ್ಧಿ ಮಂತ್ರಿ ಬೈರತಿ ಬಸವರಾಜ್ ಇತ್ಯರ್ಥ ಮಲ್ಪುಡು ಬೇಡಿಕೆ ಕೈ ಸಿರುಜಿಂಡ ಸರ್ಕಾರದ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶನ ಮಲ್ತದು ಉಗ್ರ ಹೋರಾಟ ಮಲ್ಪುಣೊಂದು ಪಂಡ್ಯರು. ಗುತ್ತಿಗೆದಾರ ಕೊಡುವುದರಿಂದ ಇವತ್ತು
ಯಾವುದೋ ಒಂದು ನೆಪವೊಡ್ಡಿ ಅನೇಕ ಸಮಸ್ಯೆಗಳಿದ್ರೂ ಕೂಡ ನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಶಾಮೀಲಾಗಿ ಇವತ್ತು ಪದೇ ಪದೇ ಗುತ್ತಿಗೆಯನ್ನೇ ಕೊಡುವಂತ ಒಂದು ಪದ್ಧತಿ ಮಾಡ್ತಾ ಇದ್ದಾರೆ. ಇದನ್ನ ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸ್ತದೆ. ನಾವು ಒತ್ತಾಯ ಮಾಡ್ತೇವೆ, ಹಿಂದೆ ಕೂಡ ಒತ್ತಾಯ ಮಾಡಿದ್ದೇವೆ, ನೀವು ಈ ಗುತ್ತಿಗೆಯನ್ನು ರದ್ದುಪಡಿಸಿ ಅವರಿಗೆ ಕಾಯಮಾತಿಗೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿದ 2018 ಬೊಕ್ಕ 20ನೇ ಸಾಲದ ಪ್ರಶಸ್ತಿ ಕೊರ್ಪನಲ್ಲಿ ಬೆಂಗಳೂರದ ರವೀಂದ್ರ ಕಲಾಭವನಡು ನಡೆತಂಡ ಅಕ್ಷರ ಸಂತ ಪದ್ಮಶ್ರೀ ಹರೇಕಳ ಹಾಜಪರೆಗೆ ಮರ್ಯಾದೆ ಪ್ರಶಸ್ತಿ ಸಂದದಂಡ. ಬೆಂಗಳೂರದ ರವೀಂದ್ರ ಕಲಾಕ್ಷೇತ್ರಡು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿದ 2018 2019 ಬೊಕ್ಕ 2020ನೇ ಸಾಲದ ಮರ್ಯಾದೆ ಪ್ರಶಸ್ತಿ ಬೊಕ್ಕ ಪುರಸ್ಕಾರ ಕೊರ್ಪುನ ಕಾರ್ಯಕ್ರಮ ನಡೆತಂಡು. ಕನ್ನಡ ಬುಕ್ಕ ಸಂಸ್ಕೃತಿ ಇಲಾಖೆದ ಮಾಜಿ ಮಂತ್ರಿ ಸಿಟಿ ರವಿ ಕಾರ್ಯಕ್ರಮವನ್ನು ಉದಿಪನ ಮಲ್ತೆರ್. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರರು ಟಿಎಸ್ ನಾಗಾಭರಣ, ಶಾಸಕರು ಯುಟಿ ಖಾದರ್ ಇಂಚ ಬಿನ್ನರಿನ ಸೇರಿಗಿಡು ಅಕ್ಷರ ಸಂತ ಪದ್ಮಶ್ರೀ ಹರೇಕಳ ಹಾಜಬ್ಬ ಬುಕ್ಕ ಬೇತೆ ಬೇತೆ ಕ್ಷೇತ್ರಗಳನ್ನ ಸಾಧಕರಿಗೆ ಅಕಾಡೆಮಿದ ಮರ್ಯಾದೆ ಪ್ರಶಸ್ತಿ ಕೊಡ್ತು ಮರ್ಯಾದೆ ಮಲ್ತೆರ್. അവിടെ ഒരു രീതിയിൽ ഞങ്ങൾക്കെല്ലാവർക്കും ಗೌರವ ಅಯಲು ಡ್ರೆಸ್ ನೋಕಿ ತುಳ್ಳವಗರು ನಾನಪ್ಪ ಬಿಲ್ಚಿತ್ನ ಕೇಟದ ಆರು ಗೊಂತುನ್ನಟ್ಟು ನಾ ಚೆಲ್ಲು ಮೊತ್ತಕ್ಕೆ ಅವಡೆಯಿಂದ 10 ಪೋಣೆಂಜಾಲ್ಗೂ ಅಯಲು 6 ಗೊಂತಿಂತು ಮಾತ್ರ ನಂಗೆ ಚೆಂದ ಭಿನ್ನ ಗೊಂತ ಅದು ಬೇರೆ ವಿಷಯ. ನಾನು ಅವರ ಹೆಸರು ಕೇಳಿದ್ದೇನೆ, ಪಠ್ಯಪುಸ್ತಕದಲ್ಲಿ ಓದಿದ್ದೇನೆ, ಶಾಲಾ ತರಗತಿಯಲ್ಲಿ ಅವರಿದೆ. ಕೇರಳ ರಾಜ್ಯದಲ್ಲಿ ಒಂದು ಶಾಲೆಯ ಪಠ್ಯಪುಸ್ತಕದಲ್ಲಿ ಒಂದು ಆಲ ಬಗ್ಗೆ ಬರ್ನುಂಡು ಚೆಂದಂಗೆ ಅದು ಸರಿಯ ವಿಷಯಮ್ಮ. ಹಂಗಂತ ಹರೇಕಳ ಹಾಜ ಬೈಕು ಅದೇ ಬೋಲೆ ಮೇಲೆ ತೆಚ್ಚಂಗಂತ ಹೊರ್ತರ್ತಾರೆ ಪೇರೆಡ್ತಗು ನಂಗೆಂದು ಪುರುಸುತ್ತಿಲ್ಲ ಆರೆಲ್ಲ ನಂಗೆ ಹಾಕಿರ ಹಂಗ ಎಲ್ಲರೂ ಅಂಗಲಂಗಲ ಕ್ಷೇತ್ರದಲ್ಲಿ ಬೆಲೆ ಬೆಲೆಯ ಸಾಧನೆ ಹಾಕಿ ಹಂಗೆ ಐತಿಕ್ಕಿರಾರು. ಇಲ್ಲಿರಿಯ ಸೊಗಡೆ ತನ್ನಲ್ಲಿರೋದನ್ನು ಒಪ್ಕೊಳ್ಳೋದು ಮಾತ್ರ ಅಲ್ಲ, ಹೊರಗಡೆ ಬಂದಿದ್ದನ್ನು ಕೂಡ ಬೇರೆ ಅಂತ ನೋಡಲಿಲ್ಲ, ನಮ್ಮದು ಅಂತಲೇ ಭಾವಿಸ್ತು. ಆ ಒಂದು ಕಾರಣಕ್ಕೋಸ್ಕರನೇ ಬಹುತ್ವ ಇಲ್ಲಿ ಉಳಿದಿದೆ. ಈ ರೀತಿಯ ಬಹುತ್ವವನ್ನು ನಾವು ಬೇರೆ ಕಡೆಗಳಲ್ಲಿ ಹುಡುಕೋಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಒಮ್ಮೆ ಬಲಾಢ್ಯರಾದವರು ಬಹುತ್ವವನ್ನು ನಾಶ ಮಾಡಿ ತಮ್ಮದೇ ಏಕಸಮಯವನ್ನು ಸಾರಿರ್ತಕ್ಕಂಥ ಉದಾಹರಣೆಗಳು ನಮ್ಮ ದೇಶದ ಹೊರಗೆ ಬಹಳ ದೇಶಗಳಲ್ಲಿ ನಾವು ನೋಡ್ಬೋದು. ಆದರೆ ಇಲ್ಲ, ಹಾಗಿಲ್ಲ. ಇಲ್ಲಿ ಭಾಷೆ ಮತ್ತು ಸಂಸ್ಕೃತಿ ಇದನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ಮೂಲ ನಂಬಿಕೆಯೂ ಕೂಡ ಧಕ್ಕೆ ಆಗದಂತೆ ಬದುಕಿ ಆ ಮೂಲಕ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಸಂಸ್ಕೃತಿ ನಮ್ಮದು ಅನ್ನೋದನ್ನು ಹೆಮ್ಮೆಯಿಂದ ನಾನು ಸ್ಮರಿಸ್ತಾ, ಬ್ಯಾರಿ ಲಿಪಿ ಸಂಶೋಧನಾ ಸಮಿತಿ ಸದಸ್ಯರಿಗೆ ಮೆಚ್ಚುಗೆ ಸಂದಾಯಿತ ಮಲ್ತೆರ್. ಅಕಾಡೆಮಿದ ಗುರ್ಕಾರರ ರಹಿಮುಚ್ಚಿಲ ಗುರ್ಕಾರ್ಮೆ ವಹಿಸುತ್ತಿದ್ದಾರೆ. ಕನ್ನಡ ಬುಕ್ಕ ಸಂಸ್ಕೃತಿ ಇಲಾಖೆದ ಕಾರ್ಯಂತರ ಎಸ್ ರಂಗಪ್ಪ, ಯುವ ಜಾಗೃತಿ ಬಳಗದ ಗುರ್ಕಾರರು ಬುಕ್ಕ ನಟಿ ಪ್ರಾಚಿಗೌಡ ಪಾಲ್ಗೊಂಡರು. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಯ್ನೆಡ್ದ ಪಕ್ಕ ದೇಶಡು ಪಾಕ ಬುಲಿಚಲು ಸಾಧ್ಯ ಆತನಂದು ಲೋಕಸಭಾ ಸದಸ್ಯರು ಅಂಚನೆ ಬಿಜೆಪಿ ರಾಜ್ಯ ಗುರ್ಕಾರ್ಯರು ನಳಿನ್ ಕುಮಾರ್ ಕಟೀಲ್ ಪಂತ್ಯರ. ಜಿಲ್ಲಾ ವೆಲ್ಲಾಕ್ ಆಸ್ಪತ್ರೆ ಅಂಗನೋಡು 37 ಕೋಟಿ ಲಕ್ಷ ರೂಪಾಯಿ ಖರ್ಚಿದ ಸರ್ಜಿಕಲ್ ಕಟೋಣ ಕಟ್ಟುನ ಕೆಲಸಗೂ ಮೂರ್ತ ಮಲ್ತದ 6 ಪಾತಿರಿಯರು.
ಕುಡ್ಲದ ಜಿಲ್ಲಾ ವೆಲ್ಲಾಕ್ ಆಸ್ಪತ್ರೆದ ಅಂಗನೋಡು ಸ್ಮಾರ್ಟ್ ಸಿಟಿ ಯೋಜನೆಡು 37 ಕೋಟಿ 7 ಲಕ್ಷ ರೂಪಾಯಿ ಖರ್ಚಿಡು ಸರ್ಜಿಕಲ್ ಕಟ್ಟೋಣ ಕಟ್ಟಿರೆ ಭೂಮಿ ಪೂಜೆ ಸೋಮವಾರ ನಡೆತಂಡು ರಾಜ್ಯ ಬಿಜೆಪಿ ಗುರ್ಕಾರ್ಯರು ಲೋಕಸಭಾ ಸದಸ್ಯರಲಾದ ಪುನಃ ನಳಿನ್ ಕುಮಾರ್ ಕಟೀಲ್ ಕಟ್ಟೋಣ ಕಾಮಗಾರಿಗೆ ಮುಹೂರ್ತದ ಭೂಮಿ ಪೂಜೆ ಮಾಡ್ತಾರೆ. ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ನರೇಂದ್ರ ಮೋದಿ ಪ್ರಧಾನಿ ಆಯ್ನೆಡ್ದು ಬೊಕ್ಕ ದೇಶಡು ಏತೋ ಅಭಿವೃದ್ಧಿ ಆತಂಡು ಗ್ರಾಮದ ಏಳಿಗೆ ಆಂಡ ದೇಶದ ಏಳಿಗೆ ಆಪನೊಂದು ಪ್ರಧಾನಿಯರು ಗ್ರಾಮದ ಬುಲಿಚಲಿಗೂ ಒತ್ತುಕೊರ್ನೆಡ್ದ ಅವರ ಭಾರಿ ಅಭಿವೃದ್ಧಿ ಆತಂಡು ನಗರದ ಅಭಿವೃದ್ಧಿಗೆ ಆರು ಸ್ಮಾರ್ಟ್ ಸಿಟಿ ಅಮೃತ ಯೋಜನೆಯನ್ನು ಜಾರಿಗೆ ಕನದಿರಂದು ನಳಿನ್ ಕುಮಾರ್ ಕಟೀಲ್ ಪಂಡಿರು. ಚಿಂತನೆಗಳ ಆಧಾರದಲ್ಲಿ ನಗರಗಳನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನತಕ್ಕಂಥ ಯೋಜನೆಗಳು ಬಂತು. ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಗೈಡ್ಲೈನ್ಗಳು ಇವತ್ತು ಸಹಜವಾಗಿ ಸರ್ಕಾರಗಳು ಬದಲಾವಣೆಗಳಾಗ್ತವೆ. ಬೇರೆ ಬೇರೆ ಕಾಲಕ್ಕನುಸಾರಕ್ಕೆ ರಾಜಕಾರಣದ ಇದರಲ್ಲಿ ಸರ್ಕಾರಗಳು ಬದಲಾವಣೆಗಳಾಗ್ಬೋದು. ಬೇರೆ ಬೇರೆ ಕಾರಣಕ್ಕೋಸ್ಕರ ನಗರ ಪಾಲಿಕೆಯ ಆಡಳಿತಗಳು ವ್ಯತ್ಯಾಸಗಳಾಗ್ಬೋದು, ಆಡಳಿತದಲ್ಲಿ ವ್ಯತ್ಯಾಸಗಳು ಬರ್ಬೋದು. ಅದಕ್ಕೋಸ್ಕರ ಸ್ಮಾರ್ಟ್ ಸಿಟಿಗೆ ಅದರದ್ದೇ ಆಗಿರ್ತಕ್ಕಂಥ ಪ್ರೈವೇಟ್ ಲಿಮಿಟೆಡ್ನ ಆಧಾರದಲ್ಲಿ ಒಂದು ಸಂಸ್ಥೆಯನ್ನು ತೆರೆಯತಕ್ಕಂಥದ್ದು ಒಂದು ಬಹಳ ಯೋಜನಾಪೂರ್ವಕವಾಗಿ ಅಲ್ಲಿ ಭ್ರಷ್ಟಾಚಾರಗಳು ನಡೀಬಾರ್ದು, ಅಭಿವೃದ್ಧಿ ಕಾರ್ಯಗಳು ಸರ್ಕಾರಗಳು ಬದಲಾವಣೆ ಆದಾಗ ಕುಂಠಿತ ಆಗಬಾರ್ದು, ಮಹಾನಗರ ಪಾಲಿಕೆಗಳು ಬದಲಾವಣೆಗಳಾದಾಗ ಕಾರ್ಯಗಳು ನಿಲ್ಲಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಸ್ಮಾರ್ಟ್ ಸಿಟಿ ಪರಿಕಲ್ಪನೆಯ ಅಡಿಯಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಯೋಜನೆಯನ್ನು ಮಾಡಿದರು. ಅದರ ಪರಿಕಲ್ಪನೆಯ ಅಡಿಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಗೆ ಇವತ್ತು ಸ್ಮಾರ್ಟ್ ಸಿಟಿ ಬಂದಿದೆ. ನರೇಂದ್ರ ಮೋದಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಂಥ ಒಂದು ಅದ್ಭುತವಾಗಿರ್ತದೆ. ಮೇಯರ್ ದಿವಾಕರ ಪಾಂಡೀಶ್ವರ, ಶಾಸಕರು ವೇದವ್ಯಾಸ ಕಾಮತ್, ನಗರಾಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ರವಿಶಂಕರ ಮೀಜ, ಕಾರ್ಪೊರೇಟರ್ ಸುದೀಶ್ ಶೆಟ್ಟಿ ಕಣ್ಣೂರು, ಎಸಿ ವಿನಯರಾಜ್ ಪಾಲ್ಗೊಂಡಿರು. ಮನ್ನಗುಡ್ಡೆದ 151ನೇ ವರ್ಷದ ಗುಡ್ಜಿ ದೀಪೋತ್ಸವಲಿಕ್ಕಡು ಬರ್ಕೆ ಫ್ರೆಂಡ್ಸ್ ತನ್ನಿಲಿಟ್ಟು ಕಲ್ಪನೆಟ್ ಬಿಡಿಸಿರ್ಬಕ ಸಾಧಕರು ವಿದ್ಯಾರ್ಥಿಗಳಿಗೆ ಅಂಚನೆ ಬೇತೆ ಬೇತೆ ಕ್ಷೇತ್ರಗಳನ್ನ ಸಾಧಕರಿಗೆ ತಮ್ಮನದ ಮರ್ಯಾದೆ ಕಾರ್ಯಕ್ರಮ ಶನಿವಾರ ಉರ್ವಸ್ಟೋಡ್ದ ತುಳುಭವನಡು ನಡೆತಂಡು. ಬರ್ಕೆ ಫ್ರೆಂಡ್ಸ್ ವರ್ಷಲ ಮಣ್ಣಕುಟ್ಟೆ ಗುರ್ಜಿ ಉಚ್ಚಯದ ಪೊರ್ತುಡು ಸಾಧಕರಿಗೆ ಕಲ್ಪನ ಬಿಡ್ಸಿರ ಜೋಕ್ಲಿಗೆ ಮರ್ಯಾದೆ ಸಂದಾವನ ಕಾರ್ಯಕ್ರಮ ನಡಪೊಂದು ಬೈತಂಡು. ಈ ಸರ್ತಿ 151 ಮಣ್ಣಕುಟ್ಟೆ ಗುರ್ಜಿ ದೀಪೋತ್ಸವ ಮಣ್ಣಗುಡ್ಡೆ ನಡೆದ ಚಿಂಡಲ ಬರ್ಕೆ ಫ್ರೆಂಡ್ಸ್ ನಕಲು ಕಾರ್ಯಕ್ರಮನು ಉರ್ವಸ್ಟೋಡ್ದ ತುಳುಭವನಡು ಅಟ್ಟನೆ ಮಲ್ತದೆತ್ತಿರು. ಮಹಾನಗರ ಪಾಲಿಕೆ ಸದಸ್ಯರು ಜಯಲಕ್ಷ್ಮಿ ಶೆಟ್ಟಿ ಬೊಕ್ಕ ಬೆನ್ನಿರು ತುಡರು ಬೊಲ್ಪು ಪೊತ್ತಾದ ಕಾರ್ಯಕ್ರಮ ಉದಿಪನ ಮಲ್ತೆರು. ಕೆನರಾ ಶಾಲೆ ಉರ್ವದ 10ನೇ ಕ್ಲಾಸ್ಡ್ 99% ಮಾರ್ಕ್ ದೆತ್ತದು ರಾಜ್ಯಡು 5ನೇ ರ್ಯಾಂಕ್ ಪಡೆಯಿನ ಪೃಥ್ವಿರೈ. ಲೇಡಿಹಿಲ್ ಶಾಲೆದ ವಿದ್ಯಾರ್ಥಿ 10ನೇ ಕ್ಲಾಸ್ಡ್ 98% ಮಾರ್ಕ್ ದೆಯ್ದಿನ ಪ್ರಜ್ಞಾ ಡಿ ರೈ. ಉರ್ವ ಕೆನರಾ ಶಾಲೆದ 10ನೇ ಕ್ಲಾಸ್ ಪರೀಕ್ಷೆಡು 95% ಮಾರ್ಕ್ ದೆಯ್ದಿನ ಅನಿಶಾ. ಬುಡ್ಡನಗೌಡ, ಹನೀಫ್ ಬೊಕ್ಕ ಕೊರಗಚ್ಚಿನ ಪದಪಂಡದ ಪುಗರ್ತೆ ಪಡೆಯಿನ ಕಾರ್ಲಾ ಹಿರ್ಗಾನದ ಕಾರ್ತಿಕ್ಗೆ ತಮ್ಮನದ ಮರ್ಯಾದೆ ಮಲ್ತೆರು. ಪ್ರತಿ ಒಂಜಿ ವಿಷಯ ಇಡ್ಲ ಇನಿ ಈತ್ ಸನ್ಮಾನ ಮನ್ಪೋಡಾಂಡ ಆಕಲೆಗೆ ಏತು ಒಂಜಿ ಇಂದೇಟಕ್ಕಲು ಮನ್ಪೇರು ಪಂಡ ದಯಟು ಗೊತ್ತಾಪಂತುಲೆ ಈತ್ ಸನ್ಮಾನನು ಈತು ಖುಷಿಟ್ ಈತ್ ಪಾಪದಕ್ಲೆಗೆ ಒಂಜಿ ಕೊರಿಯರ್ ಪಂದಾಂಡ ಒಂಜಿ ಬಾರಿ ಒಂಜಿ ಖುಷಿತ ವಿಷಯ ನಮಗೆ. 16 ವರ್ಷದ ಪ್ರಾಯದ ಒಂದು ಹೆಣ್ಣು ಮಗು ನಂದು ಫೇಸ್ಬುಕ್ ಲೈವಲ್ಲಿ ಹೋಗಿ ನಾನೊಂದು ವಿಡಿಯೋ ಮಾಡಿದ್ದೆ. ಯಾಕಂತ ಹೇಳಿದರೆ 2 ಕಿಡ್ನಿ ಕೂಡ ಫೈಲರ್ ಆಗಿ ಲಾಸ್ಟ್ ಸ್ಟೇಜಲ್ಲಿದೆ. ಆ ಹೆಣ್ಣು ಮಗೀಗ ಈಗ ಎಮರ್ಜೆನ್ಸಿಯಾಗಿ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಯಾಕಂದರೆ ಒಂದು ಬಡ ಕುಟುಂಬದ ಹೆಣ್ಣು ಮಗುವಾಗಿರುತ್ತದೆ. ಅವ್ರ ಹತ್ರ ಟ್ರಾನ್ಸ್ಪ್ಲಾಂಟ್ಗೆ ದುಡ್ಡಿಲ್ಲ.
10 ಲಕ್ಷ ರೂಪಾಯಿ ಬೇಕು. ಅವರ ಅಪ್ಪ ಕಿಡ್ನಿಯನ್ನು ಅವರಿಗೆ ಆ ಮಗಳಿಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆದರೂ ಕೂಡ ಇವರಿಗೆ ಟ್ರಾನ್ಸ್ಪ್ಲಾಂಟ್ಗೆ ದುಡ್ಡಿಲ್ಲದಕ್ಕೋಸ್ಕರ ಮನೆಯಲ್ಲಿಯೇ ಮಗು ಫಸ್ಟು PVCಯಿಂದ ಅರ್ಧದಲ್ಲಿ ಬಿಟ್ಟು ಈಗ ಮನೆಯಲ್ಲಿಯೇ ಇದೆ. ಅದಕ್ಕೆ ನಾನು ಹೇಳ್ತಿರೋದು, ನೀವು ನನಗೆ ಎಷ್ಟು ಅಮೌಂಟು ಕೊಟ್ಟಿದ್ದೀರಂತ ಗೊತ್ತಿಲ್ಲ, ಆ ಅಮೌಂಟನ್ನು ನಾನು ಅವಳಿಗೆ ದಾನವಾಗಿ ನೀಡ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಹಾನಗರ ಪಾಲಿಕೆ ಸದಸ್ಯರು ಗಣೇಶ್ ಉರ್ವ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಗುರ್ಕಾರರು ದಯಾನಂದ ಕತ್ತಲ್ ಸರ್, ಅಕಾಡೆಮಿ ಸದಸ್ಯರು ನಮ್ಮ ಕುಡ್ಲಾ ಚಾನೆಲ್ ನಿರ್ದೇಶಕರು ಲೀಲಕ್ಷ್ಮಿ ಕರ್ಕೇರ ಇಂಚ ಬಿನ್ನೆರು ಪಾಲ್ದೊಂಡರು. ಬರ್ಕೆ ಫ್ರೆಂಡ್ಸ್ ತಾಪಕ ಗುರ್ಕಾರರು ಯಜ್ಞೇಶ್ವರ ಬರ್ಕೆ ಗುರ್ಕಾರ್ಮೆ ವಹಿಸಿದ್ದರು. ಕಾರ್ಯಂತರ ಸಂತೋಷ್ ಕುಮಾರ್ ಶೆಟ್ಟಿ ಪೊಕ್ಕ ಪದಾಧಿಕಾರಿಗಳು ಒಟ್ಟುಗಿತ್ತರು. ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರದ ಯೋಜನೆ ಹಿಡಿದು ಬಡವರು ಕಂಗಾಲಾತಿರು. ಸಾಧನೆ ತುದು ಬಿಜೆಪಿಗೂ ಓಟು ಕೊರಡೊಂದು ಮಾಜಿ ಮಂತ್ರಿ ಶಾಸಕರು UT ಖಾದರ್ ಪ್ರಶ್ನೆ ಪಾಡ್ದೇರು. ಸೋಮವಾರ ಸುದ್ದಿ ಕುಟ್ಟುಡು ಪಾತಿಡ್ದೇರು. ಶಾಸಕರು ಮಾಜಿ ಮಂತ್ರಿ UT ಖಾದರ್ ಕುಡ್ಲಡ್ ಸೋಮವಾರ ಸುದ್ದಿ ಕುಟ್ಟಡ್ ಪಾತಿರ್ದು ಕೇಂದ್ರ ಬಿಜೆಪಿ ಸರ್ಕಾರದ ಆಡಳಿತಡು ಬಡವರು ಜನಸಾಮಾನ್ಯರು ಕಂಗಾಲಾತಿರು. ರಾಜ್ಯೋಡ್ಲ ರೇಷನ್ ಕಾರ್ಡ್ ಪಟ್ಟದಿಜ್ಜಿ ಇಲ್ಲು ಕಟ್ಟೆರೆ ದುಡ್ಡು ತಿಕ್ಕೊಂದಿಜ್ಜಿ ಪೆನ್ಷನ್ ದಿಕ್ಕಂದೆ ಪರಬಿರು ಕಷ್ಟುಡುಲ್ಲೆರು ಸಂಧ್ಯಾ ಸುರಕ್ಷದ ಕಾಸ್ ಬರೊಂದಿಜ್ಜಿ ರೈತರಿಗೆ ಮಾರಕವೈನ ಕಾನೂನು ಬೈದಂಡು ಶಿಕ್ಷಕರಿಗೆ KSRTC ಬೇಲೆದಕ್ಲಿಗೆ ಸಂಬಳ ತಿಕ್ಕೊಂದಿಜ್ಜಿ ಪೆಟ್ರೋಲ್ ಡೀಸೆಲ್ ಬೆಲೆ ಬರಾಬರಿ ಏರ್ದಂಡು ಗ್ರಾಮೀಣ ಮಟ್ಟಡು ಜನಕ್ಲಿಗೆ ಇಂಚಿನ ಮಂತದೇರು ಬಿಜೆಪಿಗೆ ದಾಯೆ ಓಟು ಕೊರಡೊಂದು UT ಖಾದರ್ ಪ್ರಶ್ನೆ ಪಾಡಿಯರು. ಗ್ರಾಮ ಪಂಚಾಯತ್ ಮಟ್ಟಡು ಏರ್ಲ ಬಿಜೆಪಿಗೆ ಓಟು ಕೊರ್ಪುಜರು ಓಟು ಪಾಡ್ನೆಡ್ದುಂಬು ಅಕಲು ಕೊಡರ ಆಲೋಚನೆ ಮಲ್ಪಡೊಂದು UT ಖಾದರ್ ಪಂಡ್ಯರ. ಒಬ್ಬನಿಗೆ ಒಂದು ರೇಷನ್ ಕಾರ್ಡ್ ವಿತರಣೆ ಮಾಡಲಿಲ್ಲ, ಒಬ್ಬರಿಗೆ ಒಂದು ಮನಿ ಸ್ಯಾಂಕ್ಷನ್ ಇವತ್ತು ಆಗಲಿಲ್ಲ. ಹಿಂದೆ ಕಾಂಗ್ರೆಸ್ ಆಡದ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ ಮನೆಗೆ ಹಣ ಬಿಡುಗಡೆ ಕೊಡೆಯವರು ಮಾಡಲಿಲ್ಲ. ಇವತ್ತು ಆಯುಷ್ಮಾನ್ ಕಾರ್ಡ್ನ ಸರ್ವರ್ ಇವತ್ತು ಬಂದಾಗಿದೆ. ಪೆನ್ಷನ್ ಸಿಕ್ಕದೆ ವಯಸ್ಸಾದವರು ಮತ್ತು ಇವತ್ತು ಚಡಪಡಿಸ್ತಿದ್ದಾರೆ. ಸಂಧ್ಯಾ ಸುರಕ್ಷಾ ಇವತ್ತು ದುಡ್ಡು ಇವತ್ತು ಬರ್ತಾ ಇಲ್ಲ. ವಿದ್ಯಾರ್ಥಿಗಳು ಈ ಶಾಲೆ ಉಂಟಾ ಶಾಲೆ ಇಲ್ವ ಅಂತ ಹೇಳಿ ಹೆತ್ತವರು ಟೀಚರ್ ಇವೆಲ್ಲ ಕೂಡ ಇವತ್ತು ಒಂದು ಸ್ಪಷ್ಟವಾದ ನೀತಿ ಇವತ್ತು ಇಲ್ಲದಂತ ಪರಿಸ್ಥಿತಿ. ರೈತರಿಗೆ ಮಾರಕವಾದ ಕಾನೂನು ತಂದು ಇಡೀ ದೇಶದಲ್ಲಿ ಇವತ್ತು ರೈತರನ್ನು ಕೂಡ ಬೀದಿಯಲ್ಲಿ ನಿಲ್ಲುವಂತ ಪರಿಸ್ಥಿತಿ ಇವತ್ತು ಆಗಿದೆ. ಶಿಕ್ಷಕರಿಗೆ ಇವತ್ತು ವೇತನ ಇಲ್ಲ. KSRTC ಸಿಬ್ಬಂದಿಗಳಿಗೆ ಇವತ್ತು ವೇತನ ಇವತ್ತು ಕೊಡ್ಲಿಲ್ಲ. ಅರೆ ಯಾವ ರೀತಿಯಿಂದ ಅದರ ಜೊತೆಯಲ್ಲಿ ಪೆಟ್ರೋಲ್ಗೆ ಸುಮಾರು 100 ರೂಪಾಯಿ ತನಕ ಮುಟ್ಟುವಂತ ಪರಿಸ್ಥಿತಿ ಆಗ್ತಾ ಇವತ್ತು ಬಂದಿದೆ. ಬಂಗಾರ ತೆಗೆಯಲಿಕ್ಕೆ ಒಂದು ಬಡವಣಿಗೆ ಸಾಧ್ಯವಿಲ್ಲ, 40,000 ತನಕ ಮುಟ್ಟುವಂತ ಪರಿಸ್ಥಿತಿ ಇವತ್ತು ಆಗುವಂಥದ್ದು. ಆಹಾರ ಧ್ಯಾನ ಏನು ರೇಟ್ ಇದೆಯಾ ಅದು ಕೂಡ ಇವತ್ತು ವಿಪರೀತವಾಗಿ ಇವತ್ತು ಜನರ ಕೈಗೆಟಕದಂತ ಪರಿಸ್ಥಿತಿ ಇವತ್ತು ಆಗಿದೆ ದಿನನಿತ್ಯದ ವಸ್ತುಗಳು. ಸೊ ಇವತ್ತು ಈ ಸರ್ಕಾರ ಬಂದ ನಂತರ ಗ್ರಾಮೀಣ ಮಟ್ಟ ಜನರಿಗೆ ಮತ್ತು ಜನಸಾಮಾನ್ಯರಿಗೆ ಏನನ್ನು ಮಾಡಿದೆ ಅಂತೇಳಿ ಇವರಿಗೆ ಓಟ್ ಕೊಡುವಂಥದ್ದು. ಸೊ ನಾವು ಕೇಳಿದಿಷ್ಟೇ, ಪ್ರತಿಯೊಬ್ಬರು ಕೂಡ ಇವತ್ತು ಪ್ರಶ್ನೆ ಮಾಡಬೇಕು, ಏನಂತ ಇವತ್ತು ಮಾಡಿದಿರಿ ಆ ಯೋಜನೆಗಳನ್ನು. ಆದ ಕಾರಣ ಬಹುಶಃ ಬಿಜೆಪಿ ಅಧಿಕಾರದ ಜನವಿರೋಧಿ ಮತ್ತು ಗ್ರಾಮೀಣ ಮಟ್ಟ ಜನಸಾಮಾನ್ಯರ ವಿರೋಧಿ ಇರುವಂತ ಒಂದು ಇವತ್ತು ಸರ್ಕಾರ ಇವತ್ತು ಆಗಿದೆ. ಸೊ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಖಂಡಿತವಾಗಿ ಇವತ್ತು ಯಾರು ಕೂಡ ಮತ ಕೊಡ್ಲಿಕ್ಕೆ ಹೋಗುದಿಲ್ಲ. ಹೋಗುವ ಸಂದರ್ಭ ಕೂಡ ಜನಸಾಮಾನ್ಯರ ಆತ್ಮಾವಲೋಕನ ಮಾಡುವ ಮೂಲಕ ತಮ್ಮ ಮತವನ್ನು ಇವತ್ತು ಆಗ್ಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕಾಂಗ್ರೆಸ್ ಜಿಲ್ಲಾ ಗುರ್ಕಾರರು ವಿಧಾನ ಪರಿಷತ್ ಸದಸ್ಯರಾಯನ ಹರೀಶ್ ಕುಮಾರ್ ಬೊಕ್ಕ ಪಕ್ಷದ ನಾಯಕರು ಸುದ್ದಿ ಕೊಟ್ಟುಡಿದ್ದರು. ತುಳುನಾಡದ ಪೆರ್ಮೆದ ಶಿರ್ವ ನಡಿಬೊಟ್ಟು ಸೂರ್ಯಚಂದ್ರ ಕಂಬಳ ಐತರ ನಡೆತಂಡು ಎಲ್ಲೂರು ಶ್ರೀ ವಿಶ್ವೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ಪ್ರಫುಲ್ಲ ಶೆಟ್ಟಿ ಕಂಬುಲ ಉದಿಪನ ಮಲ್ತೇರು. ಕಂಬುಲ ತುಳುನಾಡದ ಭೂತಾರಾಧನೆಗೆ ಸಂಬಂಧಪಟ್ಟನ ಒಂಜಿ ಆರಾಧನೆ. ಕಂಬುಲದ ಕಂಡೊಡು ಪೂಕರೆ ಕಂಬುಲ ಬೊಕ್ಕ ಬಾರೆ ಕಂಬುಲ ಇಂಚ ರಡ್ಡು ನಮೂನೆ ಉಂಡು. ಕಂಬುಲಡು ಎರುಗಿಡಪಂದೆ ಬಾಕಿ ಒರಿಪಾಂಡಲ ಸಂಪ್ರದಾಯ ಗಾಂಡಲ ಕಂಬುಲದ ಕಂಡುಗು ಎರುಕ್ಲೆನು ಜಪುಡಾವುಡು. ಶಿರ್ವ ನಡಿಪೊಟ್ಟು ಪೆರ್ಮಿದ ಸೂರ್ಯಚಂದ್ರ ಕಂಬುಲ ಸಂಪ್ರದಾಯದಂಚ ಐತಾರ ನಡೆತನ. ಎಲ್ಲೂರು ಶ್ರೀ ವಿಶ್ವೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ಪ್ರಫುಲ್ಲ ಶೆಟ್ಟಿ ಕಂಬುಲ ಉದಿಪನ ಮಲ್ತೆರ್. ಗುತ್ತುದ ಇಲ್ಲದ ಎರುಕ್ಲೆನು ಕಂಡುಗು ಜಪುಡಾದ ಗಿಡತದ ಕಂಬುಲದ ಸಂಪ್ರದಾಯನು ಒರಿತೊಂಡೆರು.
పిరాకృతించ సంప్రదాయుడు నడత బత్తిన శిర్వ నడిబొట్టు కంబుల సారత ఒర్ముడుత సొన్బతాచిర్దు రెడ్డు సారత 14 ಮುಟ ಸೂರ್ಯಚಂದ್ರ ಜೋಡುಕರೆ ಕಂಬುಲ ಅದು ಪುಗರ್ತೆ ಪಡೆದಿತ್ತನು ಕಾಪು ಶಾಸಕರು ಲಾಲಾಜಿ ಆರ್ ಮೆಂಡನ್ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರರು ಮಟ್ಟಾರು ರತ್ನಾಕರ ಹೆಗ್ಡೆ ಸುರೇಶ್ ಶೆಟ್ಟಿ ಗುರುಮೆ ಕಾರ್ಯಕ್ರಮ ಪಾಲ್ಗೊಂಡರು.